ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ಕಾಪಿನಬಾಗಿಲು ನಿವಾಸಿಗಳಾದ ಮುತ್ತುಸ್ವಾಮಿ ಮತ್ತು ರಾಧಮ್ಮ ದಂಪತಿ ಕಳೆದ ಹಲವು ವರ್ಷಗಳಿಂದ ವ್ಯಕ್ತಿಯೊಬ್ಬರ ಸ್ವಾಧೀನದಲ್ಲಿದ್ದ ಭೂಮಿಯಲ್ಲಿ ವಾಸವಾಗಿದ್ದರು. 6 ವರ್ಷಗಳ ಕಾಲ ಜೋಪಡಿಯಲ್ಲಿದ್ದ ಈ ವೃದ್ಧ ದಂಪತಿ ಬಳಿಕ ಅದೇ ಜಾಗದಲ್ಲಿ ಸಣ್ಣದೊಂದು ಮನೆಯನ್ನ ಕೂಡ ನಿರ್ಮಿಸಿದ್ದರು. ಈ ನಡುವೆ ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮನೆಯನ್ನ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದೆ ಎಂದು 2024ರ ಡಿಸೆಂಬರ್ 11ರಂದು ರಾಧಮ್ಮ ಮತ್ತು ಮುತ್ತುಸ್ವಾಮಿ ಇದ್ದ ಮನೆಯನ್ನ ಜೆಸಿಬಿ ಮೂಲಕ ಕೆಡವಿದ್ದಾರೆ. ಮನೆಯೊಳಗಿದ್ದ ವೃದ್ಧರನ್ನ ಹೊರಗಿಳಿದು ಈ ಕೃತ್ಯ ನಡೆಸಿದ್ದು ತಮಗೆ ನ್ಯಾಯ ಒದಗಿಸುವಂತೆ ಈ ವೃದ್ಧರು ಇದೀಗ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಇದೇ ಕೌಕ್ರಾಡಿ ಪಂಚಾಯತಿ ಕಾಪಿನಬಾಗಿಲು ಕೊಕ್ಕರದಲ್ಲಿ ಸಾಧಾರಣ 2005ರಿಂದ ನಾವು ಕೊಠಡಿ ಕಟ್ಟಿಕೊಂಡು ಇತ್ತು. 1920ರಲ್ಲಿ 4 ಮನೆ ಒಂದೇ ಸಾಲಲ್ಲಿ ಕಟ್ಟಿದ್ರು. ಅದರಲ್ಲಿ 3 ಮನೆಗೆ ರಿಕಾರ್ಡ್ ಕೊಟ್ಟಿದ್ದಾರೆ, ನಮಗೆ ರಿಕಾರ್ಡ್ ಕೊಟ್ಟಿಲ್ಲ. ನಾವು ಕಡಪಕ್ಕೆ ಹೋಗಿ ತಹಸೀಲ್ದಾರ್ ಕೇಳಿದ್ವಿ, ನಿಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರಪ್ಪ, ರಿಕಾರ್ಡ್ ಮಾಡಿ ಕೊಡಬೇಡ ಅಂತ ಹೇಳಿ. ಅದು ಯಾರು ಸರ್ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅದು ಹೇಳಿಲ್ಲ. ಮೊನ್ನೆ ಇತ್ಲಾಗಿ ಬಂದು 13/11ರಲ್ಲಿ ಬೆಳಗ್ಗೆ 5 50 ಜನ ದಂಡ. ಪುತ್ತೂರು ಪೊಲೀಸ್, ಬೆಳ್ತಂಗಡಿ ಪೊಲೀಸ್, ಕಡಪ ತಹಸೀಲ್ದಾರ್, ಕೌಕ್ರಾಡಿ ಗ್ರಾಮ ಪಂಚಾಯತಿಯಲ್ಲಿ ಇದು ರೆಡ್ಡಿ ಸಮಾಜರು, ಇದು ಬಿ ಡಿ ಒ ಇನ್ಚಾರ್ಜಲ್ಲಿ ಹಳೆ ಬಿ ಡಿ ಒ ಸಸ್ಪೆಂಡ್ ಆಗಿ ಹೋಗಿದ್ದಾರೆ. ಬಂದುಬಿಟ್ಟು ಬೆಳಗ್ಗೆ ಮುಂಚೆ 5 ಗಂಟೆಗಳ 6 ಗಂಟೆಗಳ ನಮ್ಮ ಟೀ ಕಾಪೆಲ್ಲ ಮಾಡ್ತಿದ್ವಿ. ನಮ್ಮನ್ನೆಲ್ಲ ಹೊರಗೆ ಹಾಕಿ 4 ಪೊಲೀಸ್ ನನಗೆ ಒಂದೊಂದು ಕೈ, ನಾನು ಮುದುಕ, ಅದೆಲ್ಲ ಹೊರಗೆ ಹಾಕಿ ಒಂದೇ ಸಾಮಾನು ಮುಟ್ಟಕ್ಕೆ ಬಿಟ್ಟಿಲ್ಲ. ಅವ್ನು ನೋಡ್ಬೇಕು, ಹೇಳಿ ವಿಡಿಯೋ ನೋಡಬೇಕು, ಅದೆಲ್ಲ ತಮಾಷೆ ಮಾಡಿ ಏನು ಮುಟ್ಟಕ್ಕೆ ಬಿಟ್ಟಿಲ್ಲ. ಅವ್ರ ಕೈಗೆ ಬರೋಲ್ಲ ತೆಗೆದು ಹೊರಗೆ ಹಾಕಿದ್ರು. ಬೀರು ಕಡಲಿ ಬೀರೆಲ್ಲ ಹೊರಗೆ ಹಾಕಿದ್ರು, ಮಂಚೆಲ್ಲ ಹೊರಗೆ ಹಾಕಿದ್ರು, ಬಾಕಿ ಎಲ್ಲ ಡಿ ಮಾಡಿ ಹೋಗ್ಯಾರ. ರಾಧಮ್ಮ ಮತ್ತು ಮುತ್ತುಸ್ವಾಮಿ ಮಗಳು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆಯನ್ನ ನಿರ್ಮಿಸಿ ಮರ ಗಿಡಗಳನ್ನು ಕಡಿದು ಹಾಕಿದ್ದು ಅವರನ್ನು ಅಲ್ಲಿಂದ ತೆರವುಗೊಳಿಸಬೇಕೆಂದು ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಸಾರ್ವಜನಿಕ ದಾವೆಯನ್ನ ಹೂಡಿದ್ದರು. ದಾವೆಯಲ್ಲಿ ಇರುವ ವಿಳಾಸ ಬೆಳ್ತಂಗಡಿ ತಾಲೂಕಿನ ಶಿಬಾಜಿ ಗ್ರಾಮಕ್ಕೆ ಸೇರಿದಾಗಿತ್ತು. ಆದರೆ ಅಧಿಕಾರಿಗಳು ಕಡಬ ತಾಲೂಕಿನ ಕೌಕ್ರಾಡಿಯಲ್ಲಿರುವ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಹೆಸರಿನಲ್ಲಿರುವ ಮನೆಯನ್ನ ಕೆಡವಿ ಹಾಕಿದ್ದಾರೆ. ರಾಧಮ್ಮನವರ ಹೆಸರಿನಲ್ಲಿ ವಿದ್ಯುತ್ ಸಂಪರ್ಕ, ಪ್ರತಿದಿನವೂ ಹಾಲಿನ ಡಿಪೋಗೆ ಹಾಕಿದ ಹಾಲಿನ ರಶೀದಿ ಎಲ್ಲವೂ ಕೂಡ ಇದ್ದು ಅಧಿಕಾರಿಗಳು ಮಗಳ ಮನೆ ಮೇಲಿನ ನ್ಯಾಯಾಲಯದ ಆದೇಶವನ್ನ ರಾಧಮ್ಮ ಹೆಸರಿನಲ್ಲಿರುವ ಮನೆಯ ಮೇಲೆ ಯಾವ ಕಾರಣಕ್ಕೆ ಊರ್ಜಿತಗೊಳಿಸಿದರು ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ಈ ಪ್ರಶ್ನೆಗೆ ಉತ್ತರವನ್ನು ನೀಡುವ ಉದ್ದೇಶದಿಂದ ರಾಧಮ್ಮ ಮತ್ತು ಮುತ್ತುಸ್ವಾಮಿ ದಂಪತಿ ತಮ್ಮ ಮಕ್ಕಳ ಜೊತೆಗೆ ಧರಣಿಯನ್ನು ಆರಂಭಿಸಿದ್ದಾರೆ. ತಮ್ಮ ಮನೆಯನ್ನ ಮರು ನಿರ್ಮಿಸಿಕೊಡಬೇಕು ಮತ್ತು ಜಾಗಕ್ಕೆ ಹಕ್ಕುಪತ್ರವನ್ನ ಕೂಡ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ. ಸರ್ಕಾರ 5 ಜಾಗ ಏಕಾಏಕಿ ಬಲ್ಪು 5 ಗಂಟೆ 30 ನಿಮಿಷ ಬರ್ತದೆ. ನಾಯಿದೆಲ್ಲ ವಹಿಸಬಾರ್ದು ಉಂಟು. ಸೌಜನ್ಯ ಹೊರಟದಲ್ಲ. ಒಂದು ವರ್ಷ 47 ದಿನ ಆಯಿತು ಇವತ್ತಿಗೆ ಮನೆ ಹೊಡೆದಾಕಿ. ತಹಸೀಲ್ದಾರು AC DC ವರೆಗೆ ಹೇಳೋದು ಒಂದೇ, ನಾವು ನ್ಯಾಯಾಂಗದ ಪಾಲನೆ ಮಾಡಿದ್ದೀವಿ, ನ್ಯಾಯಾಂಗದ ಆದೇಶವನ್ನು ಪಾಲನೆ ಮಾಡಿದ್ದೀವಿ ಅಂತೀವಿ. ಪಾಲನೆ ಮಾಡಿ ಸ್ವಾಮಿ, ನಮಗೆ ಬೇಜಾರಿಲ್ಲ. ನ್ಯಾಯಾಂಗದ ಆದೇಶ ಇರೋದು ರೇಣುಕಾ ವಿಶ್ವನಾಥನ ಹೆಸರಲ್ಲಿ ನ್ಯಾಯಾಂಗದ ಆದೇಶ ಇರೋದು. ಹೊಡೆದಾಕಿ ಅಂತಿದೆಯೋ, ಖಾಲಿ ಮಾಡಿ ಅಂತಿಲ್ಲ, ಡಮಾಲ್ಷ ಮಾಡಿ ಅಂತಿದೆಯೋ ಅದು ಅವರಿಗೆ ಬಿಟ್ಟದು, ನಮಗೆ ಗೊತ್ತಿಲ್ಲ. ನಮಗೆ ಓದು ಬರಷ್ಟಿಲ್ಲ, ಅದು ಮಾತಾಡ್ತೇವೆ. ಆದರೆ ರೇಣುಕಾ ವಿಶ್ವನಾಥನ ಹೆಸರಲ್ಲಿ ಇರುವಂಥ ಜಾಗ, ಮನೆ ಯಾವುದು ಬೇಕಾದ್ರೆ ಡಮಾಲ್ಷ ಮಾಡಿ, ಉಡಾಯಿಸಿ ಮಾಡಿ, ಏನು ಬೇಕಾದ್ರೆ ಮಾಡಿ. ಆದರೆ ಈ ಮುದುಕಿ ಕಟ್ಟಿದ ಮನೆಯನ್ನು ಡಮಾಲಿಶ್ ಮಾಡಿದ್ದೀರಾ. ನಾವು ಕೇಳ್ತಾ ಇರೋದು, ಈ ರಾಧಮ್ಮ ಮುತ್ತುಸ್ವಾಮಿ ಮನೆಯನ್ನು ಡಮಾಲಿಶ್ ಮಾಡಿದ್ರ, ಹೊಡೆದಾಕಿದ್ರ, ಪುಡಿ ಮಾಡಿ ಧ್ವಂಸ ಮಾಡಿ ಹಾಕಿಟ್ಟಿದ್ದೀರಿ. ಈಗ ಕೂರ್ಲಿಕ್ಕೂ ಮನೆ ಇಲ್ಲ, ನೆರಳಿಲ್ಲ. ಆದರೂ ಈಗ ಒಂದು ಅಡ್ಡ ಕಟ್ಕೊಂಡು
ಬಟ್ಟೆ ಎಲ್ಲ ಅಡ್ಡ ಎಲ್ಲ ಕಟ್ಟಿ ಅದರಲ್ಲಿ ಜೀವನ ಸಾಗಿಸ್ತಿದ್ದಾರೆ. ಕುಡಿಲಿಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ, ಮಲಗಲಿಕ್ಕೆ ಜಾಗ ಇಲ್ಲ. ಈ ಮನೆ ಹೊಡೆದಾಕಿದ ನ್ಯಾಯ ಕೇಳಲಿಕ್ಕೆ ಬಂದರೆ ಈಗ ನ್ಯಾಯ AC ಅವರಿಗೆ 1 ತಿಂಗಳ ಮುಂಚೆವೇ ನಾವು ಲಿಖಿತವಾಗಿ ಬರೆದು ಕೊಟ್ಟಿದ್ದೇವೆ. ನಮಗೆ ಎಷ್ಟು ದಿವಸ ಆಯಿತು ಮನೆ ಹೊಡೆದಾಕಿ, ಅವರಿಗೆ ಕೂರ್ಲಿಕ್ಕೆ ಜಾಗ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ, ಒಂದು ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಇಲ್ಲ, ಯಾವುದಕ್ಕೂ ಇಲ್ಲ, ಯಾವುದರ ವ್ಯವಸ್ಥೆ ಮಾಡಿಕೊಡಿ ಏನಂತೇಳಿ 1 ತಿಂಗಳ ಹಿಂದೆ AC ಕಚೇರಿಗೆ ಬಂದು ಲಿಖಿತವಾಗಿ ಬರೆದು ಕೊಟ್ಟಿದ್ದೇವೆ. 22ನೇ ತಾರೀಕು ಡಿಸೆಂಬರ್ 25 ನಂದು ನಾವು ಬಂದು ಧರಣಿ ಕೂರ್ತೇವೆ ಅಂತೇಳಿ 1 ತಿಂಗಳ ಹಿಂದೆ ನಾವು ಲಿಖಿತವಾಗಿ ಕೊಟ್ಟಿದ್ದೇವೆ. ಅದಕ್ಕೂ ಉತ್ತರ ಇಲ್ಲ. ರಾಜ್ಯ ಸರ್ಕಾರವು ಕೇರಳದಿಂದ ಬಂದು ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಕಬಳಿಸಿದವರಿಗೆ ಮನೆ ನೀಡಲು ಮುಂದಾಗಿದೆ. ಆದರೆ ಕರ್ನಾಟಕದವರೇ ಆದ ಈ ವೃದ್ಧ ದಂಪತಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಬಿಜೆಪಿ ಮಾಜಿ ಶಾಸಕ ಸಂಜೀವ ಮಠಂದೂರು ದೂರಿದ್ದಾರೆ. ಮುತ್ತುಸ್ವಾಮಿ ಮತ್ತು ರಾಧಮ್ಮ ಬಹುಶಃ ಇಲ್ಲಿಗೆ ಬಂದು ತುಂಬ ವರ್ಷ ಹಿಂದೆ ಇಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಸರ್ಕಾರಿ ಜಾಗದಲ್ಲಿ ಅವರೇ ಮನೆ ಕಟ್ಟಿ ವಾಸ್ತವ್ಯವಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಮನೆಯನ್ನು ಏಕಾಏಕಿ ಮಾನವೀಯತೆಯನ್ನು ಬಿಟ್ಟು ಆ ನೆಲಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಯೋವೃದ್ಧರು ಇಬ್ಬರು ಕೂಡ. ಒಂದು ಮಾನವೀಯತೆ ಆದರೂ ಬೇಕಿತ್ತು. ಅವರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಿ ನಾವು ಅದನ್ನು ನೆಲಸ ಮಾಡ್ತೇವೆ ಅಂತೇಳಿ ಯಾವುದು ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಖಂಡಿತ ಜನ ಇವತ್ತು ಸರ್ಕಾರದ ಬಗ್ಗೆ ಆ ಇಲಾಖೆಯ ಬಗ್ಗೆ ಒಂದು ಗೌರವವನ್ನು ಇಟ್ಟುಕೊಳ್ತಾ ಇದ್ರು. ಇವತ್ತು ನಾನು ಕಂಡುಕೊಂಡಾಗಿ ಮುತ್ತುಸ್ವಾಮಿ ಮತ್ತು ರಾಧಮ್ಮ 60 ವರ್ಷ ದಾಟಿದವರು. ಒಂದು ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ಆದರೂ ಕಳಕಳಿ ಇದ್ದರೆ ಇವತ್ತು ಈ ಕರ್ನಾಟಕದ ಇವರು ಮತದಾರರು, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು, ಇಂಥವರಿಗೆ ಇವತ್ತು ಒಂದು ನೆಲೆ ಇಲ್ಲದಾಗಿ ಇವತ್ತೊಂದು ಸರ್ಕಾರ ಮಾಡ್ತದೆ ಅಂದರೆ ಬಹುಶಃ ಆ ಸರ್ಕಾರ ಇವತ್ತು ಬಡವರ ಬಗ್ಗೆ ಯಾವ ರೀತಿ ಒಂದು ಕಾಳಜಿಯನ್ನು ಇಟ್ಟುಕೊಂಡಿದೆ ಅಂತೇಳಿ. ನಿನ್ನೆಯಿಂದ ಇವತ್ತಿನ ತನಕ ಇಲ್ಲಿಯೇ ಧರಣಿ ಕೂತರು ಬಹುಶಃ ಒಬ್ಬ ಅಧಿಕಾರಿ ಬಂದವರಲ್ಲಿ ಮಾತಾಡೋದಿಲ್ಲ ಅಂತ ಆದರೆ ಈ ಒಂದು ಇಲಾಖೆಗಳ ಆ ಒಂದು ದರ್ಪ ಏನು ಅಂತೇಳಿ ಬಹುಶಃ ಕೂಡ ನಾವು ಇಲ್ಲಿ ನೋಡ್ಬೋದು.